ನಾನು ಉದಯ್ ಅವರಿಗೆ ಕೇಳ್ತಾ ಇದ್ದೇನೆ, ಅವರ ಪಕ್ಷದಲ್ಲಿ ಅಂತ ಗೊಂದಲ ಇದೆಯಾ ಅಥವಾ ಸಿದ್ದರಾಮಯ್ಯ ಅವರು ಒಳ್ಳೇದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಈ ಒಂದು ಆರೋಪ, ಯಾಕೆಂದ್ರೆ ಜನರಿಂದ ಆರೋಪ ಬರ್ತಾ ಇದೆ. ಖಂಡಿತ ವಿಪಕ್ಷದಿಂದ. ಅದಕ್ಕೆ ಅವಕಾಶ ಉತ್ತರ ಕೊಡ್ಲಿ. ಮಹಿಳೆಯರ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ. ಆದ್ರೆ ಒಂದು ಮಹಿಳೆಗೆ ಅವರ ಸಂಪುಟದಲ್ಲಿ ಒಂದೇ ಒಂದು ಮಹಿಳೆಗೆ ಅವಕಾಶ ಕೊಟ್ಟಿದ್ದಾರೆ. ಒಂದು ಮಹಿಳೆಗೆ ಅವಕಾಶ ಕೊಡಬೇಕಾದ್ರೆ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ. ಇದೇನಾ ಮಹಿಳೆಯರಿಗೆ ಕೊಡುವಂತ ಅವಕಾಶ? ಅಲ್ಲಿ ಕೇಂದ್ರದಲ್ಲಿ ಮೀಸಲಾತಿ ಬಂದಾಗ ಹೋರಾಟವನ್ನ ಮಾಡ್ತೀರಿ, ಅದಕ್ಕೆ ವಿರೋಧವನ್ನ ಮಾಡ್ತೀರಿ. ಇಲ್ಲಿ ಒಂದು ಮಹಿಳೆಗೆ ಒಂದು ಅವಕಾಶ ಕೊಡ್ಲಿಕ್ಕೆ ಕೂಡ ಹೋರಾಟವನ್ನ ಮಾಡುವಂತದ್ದು ಎಂತ ಸರ್ಕಾರ ಅಂತ ಹೇಳಿ, ಎಂತ ಸರ್ಕಾರ ಯಾವ ರೀತಿಯ ಸರ್ಕಾರ ಇವತ್ತು ಆಡಳಿತವನ್ನು ನೋಡುವಂತ ಒಂದು ದೌರ್ಭಾಗ್ಯ ನಮಗೆ. ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡ್ತೇನೆ ಉದಯ್ ಅವರೇ. ಯಾವ ರೀತಿ ಅಲ್ಲ, ನಾನ್ ಬೇಕಾದ್ರೆ ಇನ್ನೊಂದು 10 ಸೆಕೆಂಡ್ ಸುಮ್ಮನೆ ಇರ್ತಾನೆ. ಅವರು ಏನೇನಿದೆ ಎಲ್ಲ ಹೊರಗೆ ತಾಕೊಳ್ಳಿ, ನನಗೆ ತೊಂದರೆ ಇಲ್ಲ. ನೋಡಿ ಮಹಿಳೆಯರ ಹೇಳುವಂತದ್ದು ನೀವು ಅದನ್ನು ಒಪ್ಪಂತೀರಾ ಬಿಡ್ತೀರಾ ಅಂತ ಈಗಿನ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ವಾಸ್ತು ಅಂಶವನ್ನು ನಾನು ಜನರ ಮುಂದೆ ಹೇಳ್ತಾ ಇದ್ದೇನೆ. ಅದು ಸರಿಯಾದ ಕೂಡ ನೋಡ್ತಾ ಇದ್ದಾರೆ. ನನ್ನ ಪ್ರಶ್ನೆಗೆ ಉದಯ್ ಅವರು ಉತ್ತರ ಮಹಿಳೆಗೆ ಅವಕಾಶ ಕೊಡೋದಂತ ಒಂದು ಸರ್ಕಾರ ಸರ್, ಮಹಿಳೆಯರ ಬಗ್ಗೆ ಅಂತೂ ಇವರು ಮಾತಾಡದೆ ಸುಮ್ಮನಿದ್ರೆ ಬೆಟರ್. ಯಾಕಂತ ಹೇಳಿದ್ರೆ ISS ಮಹಿಳಾ ದೌರ್ಜನ್ಯ ಕೇಸ್ ಹಾಕೊಂಡವ್ರು ಇವರೇ, ಹಾಕೊಂಡವ್ರು ಇವರೇ. ಆದ್ರಿಂದ ಮಹಿಳೆಯರ ಬಗ್ಗೆ ಮಾತಾಡಿ ಸುಮ್ಮನೆ ಇವರು ಮಹಿಳೆಯರ ಒಂದು ಘನತೆಗೆ ಅವಮಾನ ಮಾಡಬಾರದು ಅಂತ ಹೇಳಿ ನನ್ನ ಒಂದು ಕಳಕಳಿಯ ವಿನಂತಿ. ಮತ್ತೆ ಇನ್ನೊಂದು ನೋಡಿ, ಇವರ ಪರಮೋಚ್ಚ ನಾಯಕರು ಪೋಕ್ಸೋ ಕೇಸ್ ಹಾಕಿಸಿಕೊಂಡವರು ಇವರು ನಮಗೆ ಮಹಿಳೆಯರ ಬಗ್ಗೆ ಪೋಕ್ಸೋ ಕೇಸ್ ಹಾಕಿಸಿಕೊಂಡ ಇವರ ನಾಯಕರು ನಮ್ಮ ಹತ್ರ ಇಲ್ಲಿ ಮಹಿಳೆಯರ ಬಗ್ಗೆ ಮಾತಾಡುವ ನೋಡಿ, ಮಹಿಳೆಯರಿಗೆ ಎಲ್ಲ ರೀತಿಯಾದಂತಹ ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ, ನಿಗಮ ಮಂಡಳಿಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು. ನಾನೀಗ ಹೇಳುದು, ಈಗ ನಾವು ಬರ ನೆರೆ ಅದರ ನಡುವೆ ರಾಜ್ಯದಲ್ಲಿ ಶಾಸಕರುಗಳ ರಾಜೀನಾಮೆ ಪರ್ವ, ಜನರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಅಂತ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗಿದೆ ಅದರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಬೇರೆ ಮಾತಾಡುವ. ಆದ್ರೆ ನಾನೀಗ ಹೇಳುದು ಉದಯ್ ಅವರೇ, ಶೆಟ್ಟಿ ಅವರೇ, ನಾನು ನಿಮ್ಗೆ ಕ್ವಶನ್ಗೆ ಬರ್ತೇನೆ. ಮತ್ತೆ ಈಗ ನಾನು ಉದಯ್ ಅವ್ರ ಹತ್ರ ಕೇಳುದು, ಸಿದ್ದರಾಮಯ್ಯ ಅವರ ಏನೋ ಬೆಂಬಲಿಗರು ಅಥವಾ ಸಿದ್ದರಾಮಯ್ಯ ಅವರು ಎಲ್ಲೋ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ನಡೆಸಲಿಕ್ಕೆ ಎಲ್ಲೋ ಒಂದ್ ಕಡೆ ಅಡೆತಡೆ ಮಾಡ್ತಾ ಇದ್ದಾರೆ, ಅವರಿಗೆ ಅಧಿಕಾರದಲ್ಲಿ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಆಗ್ತಾ ಇಲ್ಲ ಅನ್ನೋ ನೋವು ಏನಾದ್ರೂ ಇದೆಯಾ ಅಂದ್ರೆ ಆರೋಪ ಅಂತದ್ದು ಬರ್ತಾ ಇದೆ ರಾಜ್ಯದಲ್ಲಿ. ಖಂಡಿತ ನೋಡಿ, ಆರೋಪ ಬರುವಂತದ್ದು ಸರ್ವೇ ಸಾಮಾನ್ಯ. ಅದು ಬಿಜೆಪಿ ಅವರು ರಾಜಕೀಯ ಮಾಡಲೇಬೇಕು, JDS ನವರು ರಾಜಕೀಯ ಮಾಡಿ ಇಂಥ ಪ್ರಶ್ನೆಗಳು ಒಂದು ವೇಳೆ ನೋಡಿ, ನಮಗೂ ಆವಾಗ ಯಡಿಯೂರಪ್ಪನವರು ರಾಜೀನಾಮೆ ಕಣ್ಣೀರಿಟ್ಟು ರಾಜೀನಾಮೆ ಕೊಟ್ಟು ಹೋಗುವಾಗ ಇಂಥ ಪ್ರಶ್ನೆಗಳನ್ನು ನಾವು ಕೂಡ ಕೇಳಿದ್ದೇವೆ. ಹಾಗಿರುವಾಗ ಇವರು ಕೇಳುವಂತದ್ದು ಸರ್ವೇ ಸಾಮಾನ್ಯ. ನೋಡಿ, ಎಲ್ಲರೂ ಅವಕಾಶವಾದಿಗಳೇ ಸರ್, ಎಲ್ರಿಗೂ ಅವಕಾಶ ಬೇಕು. ನೋಡಿ, ಮಾಧವ ಮಾವೆಯವರು ಮುಂಚೆ ನಮ್ಮ ಕಾಂಗ್ರೆಸ್ ನಲ್ಲಿದ್ರು, ಅವಕಾಶ ಇಲ್ಲ ಅಂತ ಹೇಳಿ ಬಿಜೆಪಿಗೆ ಹೋದ್ರು. ಯೋಗೀಶ್ ಅಣ್ಣ ಬಿಜೆಪಿಯಲ್ಲಿ ಇದ್ರು, ಇಲ್ಲ ಅಂತ ಹೇಳಿ JDS ಗೆ ಹೋದ್ರು. ಈಗ ಇರುವಂತದ್ದು ವಿಚಾರ ಸರ್ ಹೇಳ್ತೀನಿ ಸರ್, ಎಲ್ರೂ ಅವಕಾಶ ನಾವಿರುವಂತದ್ದು ಸರ್ ಇಲ್ಲ ಸತ್ರು ಬಿಜೆಪಿಗೆ ಬರಲ್ಲ ಸರ್, ಬಿಜೆಪಿಗೆ ಬರಲ್ಲ ಸರ್. ನಾನು ಉದಯರಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ ಇಬ್ಬರು ನಾಯಕರ ನಡುವೆ? ನೋಡಿ ಇದು ಬರುವಂತದ್ದು ಪ್ರಶ್ನೆ ಸರ್ವೇ ಸಾಮಾನ್ಯ ಎಲ್ಲರಲ್ಲಿ, ಬಟ್ ಅಂತದ್ದು ಏನು ಇಲ್ಲ. ನಂಬರ್ 1. ಮತ್ತೆ ಇನ್ನೊಂದು ನೋಡಿ, ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಹೇಳುವಂತ ಒಂದು ವಿಚಾರಗಳು ಬರ್ತದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಖಂಡಿತ ಸರ್, ಡಿ ಕೆ ಶಿವಕುಮಾರ್ ಸಾಹೇಬ್ರು ಡೇರಿಂಗ್ ಆಗಿ ಹೇಳಿದ್ದಾರೆ, ಯಾರಾದ್ರೂ ರಾಜೀನಾಮೆ ಕೊಟ್ರೆ ಇಮಿಡಿಯೇಟ್ ನಾವು ಅಕ್ಸೆಪ್ಟ್ ಮಾಡ್ತೇವೆ ಅಂತ ಹೇಳಿ. ಇನ್ನೊಂದು ಹೇಳ್ತೀನಿ, ಒಂದು ವೇಳೆ ಯಾರಾದ್ರೂ ರಾಜೀನಾಮೆ ಕೊಟ್ರು ಅಂತ ಹೇಳಿ ಇಟ್ಕೊಳ್ವಾ, ಆಗಲ್ಲ ಕೊಟ್ರು ಅಂತ ಹೇಳಿ ಇಟ್ಕೊಳ್ವಾ ಸರ್. ನಮ್ಮ ಸರ್ಕಾರಕ್ಕೆ ಏನು ಚ್ಯುತಿ ಇಲ್ಲ ಸರ್. ಯಾಕೆ ಗೊತ್ತಾ ಸರ್, ನಮಗೆ ಸಪೋರ್ಟ್ ಕೊಡ್ಲಿಕ್ಕೆ ಬಿಜೆಪಿ ಅವರು ಮತ್ತೆ JDS ನವರು ಇದ್ದಾರೆ ಸರ್, ನಮಗೆ ಇದ್ದಾರೆ. ಕಳೆದ ಬಾರಿ ವಿಧಾನಸಭೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಗೆ ಗೊತ್ತಾಗಿದೆ ಯಾರು ಎಷ್ಟು ಜನ ಬಿಜೆಪಿಗೆ ವೋಟ್ ಹಾಕಿದ್ದಾರೆ, ಕಾಂಗ್ರೆಸ್ಗೆ ಎಷ್ಟು ಹಾಕಿದ್ದಾರೆ, JDS ನವರು ಕಾಂಗ್ರೆಸ್ಗೆ ಎಷ್ಟು ಹಾಕಿದ್ದಾರೆ, ಬಿಜೆಪಿಗೆ ಎಷ್ಟು ಹಾಕಿದ್ದಾರೆ. ಆಗಿರುವಾಗ
ನಾನು ಯೋಗೀಶ್ ಶೆಟ್ಟರ್ ಅಲ್ಲ, ಈಗ ಬೆದರಿಕೆ ಈಗ ನೋಡಿ, ರಾಜೀನಾಮೆ ಇರ್ಲಿ, ಈಗಿನ ಸಂದರ್ಭದಲ್ಲಿ ನಮ್ಗೆ ಪ್ರಸ್ತುತ ಒಳ್ಳೆ ಆಡಳಿತ ಬೇಕು, ಜನರ ಬಳಿಯಲ್ಲಿ ಶಾಸಕರು ಇರಬೇಕು, ಅವರ ಕ್ಷೇತ್ರದಲ್ಲಿ ಸುತ್ತಾಡ್ಕೊಂಡು ಎಲ್ಲಿ ಬರ ಇದೆ ಎಲ್ಲಿ ನೆರೆ ಇದೆ ಸಮೀಕ್ಷೆ ಮಾಡಬೇಕು, ಅಥವಾ ಹುದ್ದೆಗಾಗಿ ಅವರಲ್ಲಿ ಫೈಟ್ ಮಾಡಬೇಕು. ತಮ್ಮ ವಿಚಾರವನ್ನ ನಾನು ಕೇಳಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಈಗ ವಿಚಾರ ಅಷ್ಟೇ, ರಾಜಕೀಯ ಮಾತಾಡುವ ಅಲ್ಲ. ನಾನು ಈಗ ಉದಯ್ ಅವರ ಹತ್ರ ಒಂದು ಮಾತನ್ನ ಹೇಳ್ಬಯಸ್ತೇನೆ. ಇವರಿಗೆ ಹೇಳಿದ್ದು ಶಾರ್ಟ್ ಆಗಿ ಅವ್ರು ಇವರು ಹೇಳ್ತಾರೆ, ಹೇಳಿದಕ್ಕೆ ಇವರು ಹೇಳೋದು ಇಲ್ಲಿ ಅವರಿಗೆ ಈ ಕ್ವಶನ್ಗೆ ಅವರಿಗೆ ಸಮರ್ಥನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಪಕ್ಷವನ್ನು ಅಥವಾ ಅವರ ಸರ್ಕಾರವನ್ನು ಸಮರ್ಥನೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ಎಂತ ಹೇಳ್ತಿದ್ರು, ಎಲ್ಲರೂ ಕೂಡ ಅವಕಾಶವಾದಿಗಳಂತ ಹೇಳ್ತಾರೆ. ಸ್ವಾಮಿ ಅಲ್ಲ, ಈ ಪ್ರಸ್ತುತ ಸಮಾಜದ ಬಗ್ಗೆ ಹೇಳುದು ಅವರಿಗೆ ನಿಮ್ಗೆ ನೀವು ಹೇಳಿದ ಕ್ವಶನ್ಗೆ ಅಥವಾ ಈ ಡಿ ಕೆ ಶಿವಕುಮಾರ್ ದುರ್ಬಲ ಸಿಎಂ ಅಂತ ಹೇಳುವುದಕ್ಕೆ ಸಮರ್ಥನೆ ಮಾಡ್ಲಿಕ್ಕೆ ಆಗದೆ ಕೂತ್ಕೊಳ್ಳೋದು. ಈಗ ಅವ್ರು ಹೇಳ್ತಾರೆ ಮಾಧವ ಅವರು ಕಾಂಗ್ರೆಸ್ಸಿನಿಂದ ಬಿಜೆಪಿ ಬಂದಿದ್ದಾರೆ, ಯೋಗೇಶ್ ಶೆಟ್ಟರು ಸ್ವಾಮಿ ಅಲ್ಲ, ಅವ್ರ ಕ್ವಶನ್ ಕೊಡ್ಬೇಕು, ಜನರು ನೋಡ್ತಾ ಇದ್ರಲ್ಲ, ಯೋಗೇಶ್ವರು ಬಿಜೆಪಿಯಿಂದ ಕಾಂಗ್ರೆಸ್ ಹೇಳ್ತಾರೆ. ಸ್ವಾಮಿ ಇಲ್ಲಿ ಪ್ರಶ್ನೆ ಅದಲ್ಲ. ಯೋಗೇಶ್ ಶೆಟ್ಟರು 97ರಲ್ಲಿ ಪಕ್ಷೇತರ ಎಲೆಕ್ಷನ್ ನಿಂತು ಆನಂತರ ಬಂದ ಸುಮಾರು 29 ವರ್ಷದಿಂದ ಜನತಾ ದಳದ ಪಕ್ಷದಲ್ಲಿ ಅದರ ವಿಷಯದಲ್ಲಿ ಇದ್ದೇವೆ. ನಿಮ್ಮವರು ಸ್ವಾಮಿ ಎಲ್ಲ ರಾಜ್ಯಕ್ಕೆ ಎಲ್ಲ ಲಾಭವನ್ನು ತೆಗೆದುಕೊಂಡ ನಿಮ್ಮ ಸನ್ಮಾನ್ಯ ಇವತ್ತು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯರು ಕೂಡ ಸ್ವಾಮಿ ಎಲ್ಲ ರಾಜ್ಯದ ಎಲ್ಲ ಲಾಭವನ್ನು ಅನುಭವಿಸಿಕೊಂಡು ನಿಮ್ಮಲ್ಲಿ ಬಂದಿದ್ದಾರೆ. ನಿಮ್ಮಲ್ಲಿರುವ ಎಷ್ಟೆಷ್ಟು ನಾಯಕರು ನಮ್ಮ ದೇವೇಗೌಡರ ಪಾಳಲಿತ್ಕೊಂಡು ಎಲ್ಲ ಲಾಭವನ್ನು ಅನುಭವಿಸಿಕೊಂಡು ಇನ್ನೂ ತೃಪ್ತಿ ಆಗದೆ ಹೋದವರು ಇಲ್ಲ 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 ಬೇಕಾದಷ್ಟು ತೃಪ್ತಿ ಇಲ್ಲದೆ ಸಿದ್ದರಾಮಯ್ಯ ಮಗ ಯಾಕೆ MLA ಆಗುದು? ಅಲ್ಲಿ ಬೇರೆ MLA ಇಲ್ವಾ? MLA ಇಲ್ಲ ಇಲ್ಲಿ ದಾವಣಗೆರೆ ಎಲೆಕ್ಷನ್ ಅಲ್ಲಿ ಮಲ್ಲಿಕಾರ್ಜುನ್ ರವರು ಮಂತ್ರಿ ಆಗಿದ್ದಾರೆ, ಅವರ ಹೆಂಡತಿ ಅವರು ಪುರ MP ಆಗಿದ್ದಾರೆ. ಪುನಃ ಮೊನ್ನೆ ಒಂದು ವ್ಯಕ್ತಿಯನ್ನು ಪುನಃ ದಾವಣಗೆರೆಯಲ್ಲಿ MLA 22 ವರ್ಷ ಯಾಕೆ ನೀವು MLA ಮಾಡಿದ್ರೆ? ದೇವೇಗೌಡರು ಬಂದ ಕುಟುಂಬ ರಾಜಕೀಯ, ನೀವು ಮಾಡಿ ಕುಟುಂಬ ರಾಜಕೀಯ ಅಲ್ಲ ನೋಡಿ. ಚರ್ಚೆ ನಮಗೆ ಇರ್ತಕ್ಕಂಥ ಚರ್ಚೆ ನಮ್ಮ ಈ ಬರ ಒಂದು ಪರಿಸ್ಥಿತಿ ಇರುವಾಗ ಪ್ರಸ್ತುತ ನಾನು ಹೇಳ್ತಾ ಇದ್ದೇನೆ, ಶಾಸಕರೆಲ್ಲರೂ ನಾನು ಸಚಿವರಾಗಬೇಕು ಎಲ್ಲರೂ ಕೂಡ ಒಂದಲ್ಲ ಒಂದು ಅಲ್ಲ ಆಸೆ ಇರ್ತದೆ. ಆಸೆ ಇರ್ತದೆ ಅಲ್ಲ, ಮನುಷ್ಯನಿಗೆ ಆಸೆ ಅನ್ನೋದು ತಪ್ಪಲ್ಲ. ನಮಗೆ ಮಾನಸಿಕ ವೈಯಕ್ತಿಕ ವಿಚಾರಗಳು ಬಂದಾಗ ನಾವು ಪಕ್ಷವನ್ನ ನಾವು ಮಾಡಿದ್ದೇವೆ. ಆಸೆ ಇಟ್ಟುಕೊಂಡೇ ಸಿದ್ದರಾಮಯ್ಯರು ಕೂಡ ಕಾಂಗ್ರೆಸ್ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಬಂದಿರ್ತಕ್ಕಂಥ ಅದು ಕೂಡ ಎಲ್ಲರೂ ಕರೆದಿರ್ತೇವೆ, ರಾಜಕೀಯ ಸಹಜ. ನೋಡಿ ಇವತ್ತಿನ ಪರಿಸ್ಥಿತಿ ನೋಡಿ ಇವತ್ತಿನ ಪರಿಸ್ಥಿತಿ ಮಾಧ್ಯಮದ ಮುಖಾಂತರ ನಾವು ಜನರಿಗೆ ನೋಡಿ. ಇವತ್ತಿನ ಶಾಸಕರು ನಾವು ಬಹಳಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರನ್ನ ಆಯ್ಕೆ ಮಾಡಿ ನಾವು ವಿಧಾನಸಭೆಗೆ ಕಳಿಸ್ಕೊಟ್ಟಿದ್ದೇವೆ. 224 ಶಾಸಕರು ಕೂಡ ಈಗ 224ರಲ್ಲಿ 134 ಶಾಸಕರು ಕಾಂಗ್ರೆಸ್ಸಿನ ಶಾಸಕರಾಗಿದ್ದಾರೆ. ಈಗ ಆಡಳಿತ ಮಾಡುವಂತ ಶಕ್ತಿಯನ್ನ ಜನರು ಕೊಟ್ಟಿರ್ತಕ್ಕಂಥದ್ದು, ಅವ್ರಿಗೆ ಏನು ಪರ್ಚೇಸ್ ಮಾಡ್ಕೊಂಡು ಬಂದಿರತಕ್ಕಂಥದ್ದಲ್ಲ. ಈಗ ಏನು ಮಾಡ್ತಾ ಇದ್ದಾರೆ? ಈಗ ಬರದ ಬಗ್ಗೆ ಅವರಿಗೆ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಬರದ ಬಗ್ಗೆ ಅವರು ಯಾವ ರೀತಿಯ ಒಂದು ಆಲೋಚನೆಗಳು ಮಾಡಿಲ್ಲ. ಬರ ಪರಿಹಾರದ ಬಗ್ಗೆ ಅವರು ಯಾವುದೇ ರೀತಿಯ ಒಂದು ಈಗ ಇವರನ್ನು ಮಾಡಿದ್ದಾರೆ, ಉಸ್ತುವಾರಿ ಸಚಿವರನ್ನು ಮಾಡಿದ್ದಾರೆ. ಯಾರು ವೀಕ್ಷಣೆ ಮಾಡಿರ್ತಾರೆ ಅದ್ರಲ್ಲಿ ಬರ ಇದು ನಮ್ಮ ರಾಜ್ಯಕ್ಕೆ ಬರ ಬಂದಾಗ ಉಸ್ತುವಾರಿ ಸಚಿವರೆಲ್ಲ ಬರ ವೀಕ್ಷಣೆ ಮಾಡುವಂತದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೆಲಿಕಾಪ್ಟರ್ ಮುಖಾಂತರ ಹೋಗಿ ಪ್ರತಿ ಜಿಲ್ಲೆಗೆ ಹೋಗಿ ವೀಕ್ಷಣೆಯನ್ನ ಮಾಡಿ ಜನರಿಗೆ ಏನು ಸಮಸ್ಯೆ ಇದೆ, ಎಲ್ಲಿ ಬರ ಇದೆ, ಎಲ್ಲಿ ಕೃಷಿ ಹಾಳಾಗಿದೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡುವಂತದ್ದು. ಅವರು ಎಲ್ಲಿ ಬಿಟ್ಟುಬಿಟ್ಟಿದ್ದಾರೆ? ಅವರು ಶಾಸಕರೆಲ್ಲ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿ ಯಾವ್ದು ಈಗ 130 ಶಾಸಕರು ಕೂಡ ಎಲ್ಲಿದ್ದಾರೆ? ಎಲ್ಲ ರೆಸಾರ್ಟ್ ಅಲ್ಲಿ
ರೆಸಾರ್ಟ್ ಅಲ್ಲಿ ಇದ್ದಾರೆ, ಸರಿ. ಮತ್ತೆ ಕಾರ್ಯಕರ್ತರ ಹತ್ರ ಗೊಂದಲ ಮಾಡ್ತಾರೆ, ಕಾರ್ಯಕರ್ತರ ಹತ್ರ ಗಲಾಟೆ ಮಾಡಿಸ್ತಾರೆ. ಇದೇನ ಸರ್ಕಾರ ನಡೆಸುವಂತ ರೀತಿ? ಇದು ಸರ್ಕಾರ ಇಲ್ಲ ಇಲ್ಲ ಇನ್ನು ಮುಂದೆ ಆದ್ರೂ- ಇದು ತಪ್ಪು, ನೋಡಿ, ಇದು ತಪ್ಪು ಓಕೆ, ಅಭಿಪ್ರಾಯ. ಓಕೆ, ಇದು ನಾವು ತಪ್ಪು ನೋಡಿ, ಅಭಿಪ್ರಾಯ. ಉದಯ ಅವರಿಗೆ ಮುಂದೆ ಆದ್ರೂ ಸನ್ಮಾನ್ಯ ಡಿಕೆ ಶಿವಕುಮಾರ್ಗೆ ಓಕೆ, ಉದಯ ಅವರಿಗೆ ಸನ್ಮಾನ- ಇನ್ನು ಮುಂದೆ ಆದರೂ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಇನ್ನು ಮುಂದೆ ಆದರೂ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಒಳ್ಳೆ ಆಡಳಿತವನ್ನ ಮಾಡ್ಲಿ. ನಾವು ಅದನ್ನ ಮೆಚ್ಚುತ್ತೇವೆ. ಎಲ್ಲಾ ಶಾಸಕರನ್ನ ಇವತ್ತು ಕೂರಿಸಿ ಒಂದು ಮಾತುಕತೆಯನ್ನ ಮಾಡಿ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಆ ಬರದ ಪರಿಸ್ಥಿತಿಯನ್ನ ಸರಿ ಮಾಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಯತ್ನ ಪಟ್ರೆ ಜನ ನಿಮಗೆ ಸ್ವಲ್ಪ ಆದ್ರೂ ನೆಕ್ಸ್ಟ್ ಸಂದರ್ಭದಲ್ಲಿ ಸ್ವಲ್ಪ ಆದ್ರೂ ಜನ ನಿಮಗೆ ಮತ ಹಾಕ್ತಾರೆ. ಇಲ್ಲ ಅಂದ್ರೆ ನಿಮಗೆ ಯಾರು ಕೂಡ ಮತ ಹಾಕುವಂತ ಪರಿಸ್ಥಿತಿಯಲ್ಲಿ ಈಗಿನ ಸಿಚುವೇಶನ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ನಾನು ಯೋಗಿ ಶೆಟ್ಟಿ ಅವರೇ, ನಾನು ಉದಯರಿಗೆ ಬರ್ತೇನೆ. ಯೋಗಿ ಶೆಟ್ಟಿ ಅವರೇ, ಈಗ ಒಂದು ಕಡೆ ಶಿಕ್ಷಣದಲ್ಲಿ ಮಕ್ಕಳಿಗೆ ಸಮಸ್ಯೆ ಆಗ್ತದೆ, ಇನ್ನೊಂದು ಕಡೆ ಏನು ಮಾಧವ ಅವರು ಹೇಳಿದ್ರು, ನೆರೆ ಬರದ ನಡುವೆ ಶಾಸಕರು ಮಾಯ ಆಗಿದ್ದಾರೆ, ಬೆಂಗಳೂರಲ್ಲಿ ಬೀಡು ಬಿಟ್ಟಿದ್ದಾರೆ. ನಿಮ್ಮ ಪಕ್ಷದ ವತಿಯಿಂದ ಅಭಿಪ್ರಾಯ ಏನು? ಜನರಿಗೆ ಯಾವ ರೀತಿಯಲ್ಲಿ ಈಗ ಸರ್ಕಾರ ಸಹಾಯ ಹಸ್ತ ಚಾಚಬೇಕು? ನೋಡಿ, ನಮ್ಮ ಪಕ್ಷದ ಆಲ್ರೆಡಿ ಕುಮಾರಸ್ವಾಮಿ ಅವರು ಮೊನ್ನೆ ತಾನೇ ಇದಕ್ಕಿಂತ ಮೊದಲೇ ಎಲ್ಲ ಕಡೆಗೆ ಕೂಡ ಬರ ಪರಿಹಾರ ಬಗ್ಗೆ ಸಮಿತಿಗಳನ್ನ ಮಾಡಿದ್ದಾರೆ. ಇಲ್ಲಿ ಕೂಡ ಭೋಜೇಗೌಡರ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಿದ್ರು. ನಾವು ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಎಲ್ಲ ಕಡಲ್ಕೊರೆತ ಪ್ರದೇಶ ಆಗಿರ್ಬೋದು, ಗುಡ್ಡ ಇಲ್ಲಿ ಕುಸಿತ ಪ್ರದೇಶ ಆಗಿರ್ಬೋದು, ಉಡುಪಿಯಲ್ಲಿ ಕೆಲವು ಕಡೆ ಆಗಿರ್ಬೋದು, ಎಲ್ಲ ಕಡೆಯಲ್ಲಿ ವೀಕ್ಷಣೆ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ನಾವು ಜಿಲ್ಲಾಧಿಕಾರಿ ಮುಖಾಂತರ ನಾವು ಅವರಿಗೆ ಅಧ್ಯಯನದ ಒಂದು ರಿಪೋರ್ಟ್ ಅನ್ನ ನಾವು ಕೊಟ್ಟಿದ್ದೇವೆ. ನಾವು ಆ ಟೈಮಲ್ಲಿ ಹೇಳಿದ್ದೇವೆ, ಯಾವುದೇ ರಾಜ್ಯಕ್ಕೆ ಆಗಿರ್ಬೋದು ಅಭಿವೃದ್ಧಿ ವಿಷಯದಲ್ಲಿ ರಾಜ್ಯಕ್ಕೆ ಇಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಬಂದಾಗ ಅಥವಾ ಯಾರಿಗಾದ್ರೂ ಕಷ್ಟ ಬಂದಾಗ, ಯಾರಾದ್ರೂ ಸತ್ತೋದಾಗ ಅದರಲ್ಲಿ ನಾವು ರಾಜಕೀಯ ಮಾಡಬಾರ್ದು. ಯಾರ ಜೀವದ ಮೇಲೆ, ನಾವು ಪ್ರಾಣದ ಮೇಲೆ ಅದರಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಹೇಳ್ಕೊಂಡು ಕುಮಾರಸ್ವಾಮಿ ಅವರು, ನಮ್ಮ ದೇವೇಗೌಡರಾಗಿರ್ಬೋದು, ನಮ್ಮ ಒಂದು ಸಿದ್ಧಾಂತ ಅದೇ ರೀತಿಯಲ್ಲಿದ್ದಾರೆ. ಮೊನ್ನೆ ಸಾಗೆ ನಾವು ಇವರು ಮುಖ್ಯಮಂತ್ರಿಗಳಿಗೆ ಹೇಳೋದಾಗಿ ಅವರು ಒಳ್ಳೆ ಅಧಿಕಾರ ಮಾಡಿದಾಗ ಅಭಿವೃದ್ಧಿ ವಿಷಯದಲ್ಲಿ ಯಾವಾಗಲೂ ಬೆಂಬಲ ಇರ್ತೇವೆ. ಆದ್ರೆ ಅವರು ದ್ವೇಷ ರಾಜಕಾರಣ ಬಿಟ್ಟು ಸರ್ಕಾರವನ್ನು ನಡೆಸುವಂತ ಕೆಲಸ ಮಾಡಲಿ, ರೈತರ ಕಣ್ಣೀರು ಒರೆಸುವಂತ ಕೆಲಸವನ್ನ ಮಾಡಿದಾಗ ಒಳ್ಳೇದು ಅಂತ. ಉದಯ ನೋಡಿ, ಈಗ ಪಕ್ಷ ಯಾವ ರೀತಿಯಲ್ಲಿ ಪ್ರಸ್ತುತವಾಗಿ ನಡೆದುಕೊಳ್ತಾ ಇದೆ? ನೆರೆ, ಬರ, ಶಿಕ್ಷಣ ನೋಡಿ, ಪ್ರತಿಯೊಂದನ್ನು ಸಮರ್ಪಕವಾಗಿ ವ್ಯವಸ್ಥೆ ಮಾಡಿಕೊಂಡು ಹೋಗ್ತಾ ಇದೆ. ಇವರು ಹೇಳಿದ್ರು, ಇವರು ಹೇಳಿದ ಹಾಗೆ ನೋಡಿ, ಮತ್ತೊಂದು ಹೇಳ್ತೀನಿ ನಾನು, ಈ ಸಂದರ್ಭದಲ್ಲಿ ಯಾರೇ ಒಬ್ಬ ಬಿಜೆಪಿ ಶಾಸಕರಾಗ್ಲಿ, JDS ಆಗ್ಲಿ, ಅವರು ಆ ಕೆಲಸ ಮಾಡ್ತಾರೆ, ಈ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಪ್ರತಿಯೊಬ್ಬರು ಮಾಡ್ತಿದ್ದಾರೆ, ನಾವು ನೋಡ್ತಿದ್ದೇವೆ. ಅದರ ನೋಡಿ, ನಾನು ಫಸ್ಟ್ ಹೇಳಿದೆ, ಇದ್ದದನ್ನು ನಾವು ಇದ್ದಾಗೇನೆ ಹೇಳ್ಬೇಕಾಗ್ತದೆ. ಹಾಗಿರುವಾಗ ಎಲ್ಲರೂ ಮಾಡ್ತಿದ್ದಾರೆ. ಮತ್ತು ನಮ್ಮ ಕೇಂದ್ರ ರಾಜ್ಯದಿಂದ ಏನು DK ಶಿವಕುಮಾರ್ ಸಾಹೇಬರು ಏನೊಂದು ಬರ ಪರಿಹಾರಕ್ಕೋಸ್ಕರ ಒಂದು ಉಸ್ತುವಾರಿಗಳನ್ನು ನೇಮಕ ಮಾಡಿದಾರೋ ಅವರು ಕೂಡ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ವಿರೋಧ ಪಕ್ಷದವರಿಗೆ ಹೇಳ್ತಿದ್ದಾರೆ, ಅದು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇನ್ನೊಂದು ನೋಡಿ, ಈಗ ಇಷ್ಟೆಲ್ಲ ನಡೀತಾ ಇದೆ, ಎಲ್ಲವನ್ನು ನೀವು ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ, ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ, ನಮ್ಮ ರಾಜ್ಯದಿಂದ ಬಿಜೆಪಿ ಮತ್ತು JDS ಪಕ್ಷದಿಂದ ಇಷ್ಟು MP ಗಳು ಸೆಲೆಕ್ಟ್ ಆಗಿದ್ದಾರೆ, ನಮಗೂ ಸ್ವಲ್ಪ ಹೆಲ್ಪ್ ಮಾಡಿ ಅಲ್ಲ, ಕೇಂದ್ರದಿಂದ ಸ್ವಲ್ಪ ಬರ ಪರಿಹಾರ ಒಂದು ತಕೊಂಡ್ ಬರ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ. ಮತ್ತೆ ಕೆಲವೊಂದೊಂದು ವಿಚಾರಗಳನ್ನು ಹೇಳಿದ್ರು, ಈ ನೀಟ್ ವಿಚಾರವಾಗಿ ಹೇಳಿದ್ರು. ಯಾವುದು ಈ ಯಾರು ಅದರಲ್ಲಿ ಹೆಚ್ಚಿನವರು ಮಕ್ಕಳು ಬರ್ಲಿಲ್ಲ ಅಂತ. ಈಗ ನೋಡಿ ಸರ್, ಯಾರೋ ಒಬ್ಬರಿಗೆ ಅನ್ಯಾಯ ಆದಾಗ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಮಕ್ಕಳಲ್ಲದಿದ್ರು ಬೇರೆ ತುಂಬಾ ಜನ ಬರ್ತಾರೆ ಸರ್. ಈಗ ಫಾರ್ ಎಕ್ಸಾಂಪಲ್, ಯಾರೇ ಒಂದು ಹುಡುಗಿಗೆ ಒಂದು ಮಾನಭಂಗ ಆಯ್ತು, ರೇಪ್ ಆಯ್ತು ಅಂತ ಹೇಳಿದ್ರೆ, ಅವಳು ಪಾಪ ಪ್ರತಿಭಟನೆ ಕೂತ್ಕೊಂಡಿದ್ದಾಗ ಅವಳ ಸುತ್ತಮುತ್ತ ಒಂದು ಅವಳಿಗೆ ಒಂದು ಸಪೋರ್ಟ್ ಕೊಡ್ಲಿಕ್ಕೆ, ಆವಾಗ ಸರ್ಕಾರ ಬಂದು ಹೇಳಿದ, ನಿಮ್ದು ರೇಪ್ ಆಗ್ಲಿಲ್ಲ ಮಾರ್ರೆ, ನೀವು ಹೋಗಿ ಮಾರ್ರೆ ಅಂತ ಹೇಳಿಕ್ಕೆ ಆಗ್ತದಾ? ಸೊ ಈ ತರದ ಒಂದು ಮಾನಸಿಕತೆ, ಪ್ರವೃತ್ತಿಯನ್ನು ದಯವಿಟ್ಟು ಬಿಡಬೇಕು. ಈಗ ಆಗಲೇ ಅವ್ರು ನಮ್ಗೆ ಹೇಳಿದ್ರು, ಕೆಲಸ ಮಾಡಿದ್ರೆ ಜನರು ಓಟ್ ಕೊಡ್ತಾರೆ. ಖಂಡಿತ ಹೌದು, ನಾವು ಖಂಡಿತವಾಗಿಯೂ ಕೆಲಸ ಮಾಡ್ತೇವೆ, ಸೇವೆ ಮಾಡ್ತೇವೆ ಜನರದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆಗಳು ನಡೀತದೆ ಅಂತ ಹೇಳಿ, ಬಹುಶಃ ಈಗ ನೀಟಿನಲ್ಲಿ ಒಂದು ನಮಗೆ ಒಂದು ತಕ್ಕ ಮಟ್ಟಿಗೆ ಒಂದು ಯುವ ಜನರು, ಜನ್ಸಿಗಳು ಉತ್ತರ ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಕೂಡ, ಕೇಂದ್ರಕ್ಕೂ ಕೂಡ ಬೇರೆ ರೀತಿಯಲ್ಲಿ ತಕ್ಕ ಉತ್ತರ ಕೊಡ್ತಾರೆ. ಯೋಗಿ ಶೆಟ್ಟಿ ಅವರೇ, ಈಗ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಜವಾಬ್ದಾರಿಯ ಹೊತ್ತು ರಾಜೀನಾಮೆ ಕೊಡಬೇಕು ಬೇಡ? ರಾಜೀನಾಮೆ ಕೊಡ್ಲೇಬೇಕಲ್ಲ. ಯಾಕೆಂದ್ರೆ ಕೇಂದ್ರದ ವಿಷಯ ಬಂದಾಗ ಅಲ್ಲಿ ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು. ಇಲ್ಲಿ ಗೃಹ ಇಲಾಖೆಯಲ್ಲಿ ತೊಂದರೆ ಆದಾಗ ಅವರು ರಾಜೀನಾಮೆ ಕೊಡುವುದಿಲ್ಲ ಅಂತ ಹೇಳಿದ್ರೆ ಯಾವ ಕಾರಣ? ಅವರೇ ಯೋಚನೆ ಮಾಡುವ, ಅವರು ಒಟ್ಟಿಗೆ ಮುಗಿಸಿಬಿಡಿ. ಯಾವ ರೀತಿಯಲ್ಲಿ ಇವತ್ತು ಬರ ನೆರೆ ಪರಿಹಾರವನ್ನ ಮಾಡ್ಲಿಕ್ಕೆ ಸರ್ಕಾರ ವಿಫಲ ಆಗಿದೆ? ಅದರಲ್ಲಿ ಯಾವ ರೀತಿ ವಿಫಲ ಆಗಿದೆ?
ವಿಫಲ ಆಗಿದೆ ಅಂತ ಕಾಣ್ತಾ ಉಂಟಲ್ಲ. ಯಾಕೆಂದ್ರೆ ಈಗ ನಮ್ಗೆ ಪ್ರತಿಯೊಂದು ವಿಷಯದಲ್ಲಿ ಗೊತ್ತಾಗ್ತದೆ. ಇವತ್ತು ಅವರು ಬರ ಪರಿಹಾರ ಬಗ್ಗೆ ನೀವು ಒಂದು ಸೈಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಮಿತಿಯನ್ನ ಮಾಡಿದ್ದಾರೆ, ಇನ್ನೊಂದು ಸೈಡ್ ಅಲ್ಲಿ ಎಲ್ಲ ಜನರಿಗೆ ಹಿಂದೆ ಸೈಡ್ ಅಲ್ಲಿ ರಾಜೀನಾಮೆ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲ ಸರ್, ರಾಜೀನಾಮೆ ಆದ್ರೆ ಏನ್ ಟೆನ್ಷನ್ ಮಾಡ್ಬಿಡಿ, ಸರ್ಕಾರ ಉಳಿತದೆ, ನಿಮ್ಮವರೇ ಸಪೋರ್ಟ್ ಮಾಡ್ತಾರೆ. ಮುಗೀತು ಕೊನೆ ಆಗ್ರಹ ಸರ್ಕಾರ ಅಲ್ಲಲ್ಲ ಬಿದ್ರೆ ಅಂತ ಹೇಳಿದ್ರು ನಾನು, ಬೀಳುದಿಲ್ಲ ಇವರ ಸಮಾಧಾನಕ್ಕೋಸ್ಕರ, ಇವರ ಕನ್ಫರ್ಮೇಷನ್ ಟೈಮ್ ಮುಗಿಯಿತು. ಮಧುಮವರೇ, ಕೊನೆಯ ವಿಚಾರ, ಪ್ರಿಯಾಂಕ ಖರ್ಗೆ ಅವರು ಯಾವ ರೀತಿ ರಾಜೀನಾಮೆ ಕೊಡಬೇಕೋ ಬೇಡ? ಪ್ರಿಯಾಂಕೆ ಖರ್ಗೆ ಅವರು RSS ನ ಬಗ್ಗೆ ಮಾತಾಡೋದನ್ನ ಬಿಟ್ಟುಬಿಟ್ಟು ರಾಜ್ಯ ಸರ್ಕಾರದ ಆ ಕಾನೂನು ವ್ಯವಸ್ಥೆಯನ್ನ, ಆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು. ಅದಲ್ಲದೆ ಮೊನ್ನೆ ಕ್ಯಾಬಿನೆಟ್ ಅಲ್ಲ ಮೊನ್ನೆ ನಿನ್ನೆ ತಾನೇ ಸಚಿವ ಸಂಪುಟದಲ್ಲಿ 3 ಜನ ಇದು ಹಗರಣ ಮಾಡಿ ಅವರು ವಾಪಸ್ ಆರ್ಡರ್ ಸೇರ್ಕೊಂಡಿದ್ದಾರೆ. ವಾಲ್ಮೀಕಿ ಹಗರಣ, ಮತ್ತೆ ವಸತಿ ಹಗರಣ, ಇನ್ನೊಬ್ಬರು SC/ST ಇದರಲ್ಲಿ ಮೂರಲ್ಲಿ ಕೂಡ ಹಗರಣ ಮಾಡಿದವರನ್ನು ತಿರ್ಗಾ ಸಂಪುಟಕ್ಕೆ ಸೇರಿಸತಕ್ಕಂಥದ್ದು ಬಿಹಾರದ ಸಿಎಂ ಆಡಳಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಗರಣ ಮಾಡಿದವರು ನಡೀತದೆ. ನಿಮ್ಮ ಆಡಳಿತ ವೈಖರಿಯವನ್ನ ನಾವು ನೋಡ್ತಾ ಇದ್ದೇವೆ. ನಮ್ಮ ರಾಜ್ಯದ ನಾಯಕರು, ನನ್ನ ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕ ವಿಜೇಂದ್ರ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ R. ಅಶೋಕರವರು, ಎಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ. ನಾವು ಇದೇ ರೀತಿ ಮುಂದುವರಿದ್ರೆ ನಾವು ಇವರೆಲ್ಲರ ರಾಜೀನಾಮೆಗೆ ನಾವು ಒತ್ತಾಯವನ್ನ ನೀವು ಒಗ್ಗಟ್ಟಾಗಿ ಸರ್. ಫಸ್ಟಿಗೆ ನಿಮ್ಮ 3 ಬಣಗಳಲ್ಲಿ ವಿಜೇಂದ್ರ ಅವರದೊಂದು ಬಣ ಇದೆ, ಅವರೆಲ್ಲ ಅಶೋಕ್ ಅವರದೊಂದು ಬಣ ಇದೆ ಸರ್. ಫಸ್ಟಿಗೆ ನೀವು ಒಂದಾಗಿ ಸರ್, ಆಮೇಲೆ ನೀವು ನಮ್ಮ ರಾಜೀನಾಮೆ ಕೇಳ್ತಕ್ಕಂಥದ್ದು. ಯಾವುದೇ ಇವರ ಪಕ್ಷದವರಿಗೆ ಭಾರತೀಯ ಜನತಾ ಪಾರ್ಟಿ ಇವರಿಗೆ ನಿಮ್ಮಲ್ಲಿ ಬಣ, ಸಿದ್ದರಾಮಯ್ಯ ಬಣ, ಜಾರಕಿಹೊಳಿ ಬಣ, ಪ್ರಿಯಾಂಕ ಖರ್ಗೆ ಬಣ, ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದೇ ಒಂದು ಬಣ ಇರ್ತದೆ. ಕೊನೆಯದಾಗಿ ನಾನು ವಿನಂತಿ ಮಾಡುವುದಂದ್ರೆ, ಇವತ್ತು ನಮ್ಮ ಸರಕಾರದ ಪರವಾಗಿರುವಂತ ಪ್ರತಿನಿಧಿಯಾಗಿಕೊಂಡು ಇವರು ಉದಯಾಚಾರ್ ಅವರಿದ್ದಾರೆ, ವಿಪಕ್ಷದಿಂದ ಮಾಧವ ಮಾವ ಇದ್ದಾರೆ. ನಾವೆಲ್ಲರೂ ಕೂಡ ಜನರಹಿತದಷ್ಟಿಗೋಸ್ಕರ ನಾವು ಆದಷ್ಟು ನಾವು ಏನು ನಮ್ಮ ನಾಯಕರಿಗೆ ಈ ಅನ್ಯಾಯದ ವಿರುದ್ಧವಾಗಿ ಅವರಿಗೆ ಮನವಿ ಕೊಡಬೇಕು. ಅದೇ ರೀತಿಯಲ್ಲಿ ಇವತ್ತು PG ಸೀಟ್ ಇಷ್ಟು ತನಕ ರಿಸಲ್ಟ್ ಬರಲಿಲ್ಲ, ಅದರ ಬಗ್ಗೆ ಕೂಡ ನಂಗೆ ಟೈಮ್ ಸಿಗ್ಲಿಲ್ಲ ಮಾತಾಡ್ಲಿಕ್ಕೆ. ಇಷ್ಟು ತನಕ ಕೂಡ ರಾಜ್ಯ ಸರ್ಕಾರದಿಂದ ಇಷ್ಟು ತನಕ ರಿಸಲ್ಟ್ ಬರಲಿಲ್ಲ. ಅದರಿಂದಾಗಿ ಮಕ್ಕಳು ಪಾಪ ಅವರ CT ಸೀಟ್ ಬಿಟ್ಟು ಖಾಸಗಿ ಸೀಟ್ಗಳನ್ನು ಆಯ್ಕೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನು ಕೂಡ ನಮ್ಮ ಉದಯಾಚಾರ್ ಅವರ ಪಕ್ಷದವರ ಹತ್ರ ಮಾತಾಡಿದ್ದು ಒಳ್ಳೆಯದು. ಖಂಡಿತ ಖಂಡಿತ. ಯಾಕಂತ ಹೇಳಿದ್ರೆ ಒಂದೇ ಒಂದು ಮಕ್ಕಳಿಗೂ ಕೂಡ ಅನ್ಯಾಯ ಆಗಬಾರ್ದು.